ವಿಟ್ಲದಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಗು ರೈತ ಉತ್ಪಾದಕರ ಸಂಸ್ಥೆ ವಿಜ್ಞಾನಿಗಳ ನೇತೃತ್ವದಲ್ಲಿ ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಬಾಧಿಸುತ್ತಿರುವ ಹಳದಿ ರೋಗದ ವಿರುದ್ಧ ಹೋರಾಡಲು ಸಜ್ಜಾಗುವ ಮೂಲಕ ರೈತರ ಕಷ್ಟಗಳಿಗೆ ಸ್ಪಂದಿಸಲು ಮುಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಡಿಕೆ ಮರಗಳಿಗೆ ಹಳದಿ ರೋಗ ಬಾಧಿಸಿದ್ದರಿಂದ ಜಿಲ್ಲೆಯ ರೈತರು ಅಡಿಕೆ ಕೃಷಿಯಿಂದ ಹಿಂದೆ ಸರಿಯಲು ಮುಂದಾಗುತ್ತಿದ್ದಾರೆ. ಈಗಾಗಲೇ ಅಡಿಕೆ ಗಿಡಗಳಲ್ಲಿ ಹಳದಿ ರೋಗ ಕಂಡುಬಂದಿದ್ದು ಅವುಗಳಿಗೆ ಶಾಶ್ವತ ಪರಿಹಾರ ಇದುವರೆಗೆ ಸಾಧ್ಯವಾಗಿಲ್ಲ. ಕಾಲಕ್ರಮೇಣ ಈ ಹಳದಿ ರೋಗ ತೆಂಗಿನ ಮರಗಳಿಗೆ ಪರಿವರ್ತನೆಗೊಳ್ಳುವ ಸಾಧ್ಯತೆಗಳಿವೆ. ಈ ಬಗ್ಗೆ ಮನಗಂಡು ಅಡಿಕೆ ಮರದಿಂದಲೇ ಹಳದಿ ರೋಗವನ್ನು ತಡೆಗಟ್ಟಲು ಸಂಸ್ಥೆಯ ವಿಜ್ಞಾನಿ ಡಾ ವಿಶ್ವಕುಮಾರ್ ಮತ್ತು ಅವರ ತಂಡ ಸುಳ್ಯ ತಾಲೂಕಿನ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಗು ರೈತ ಸಂಸ್ಥೆಯ ವಿಜ್ಞಾನಿಗಳು ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದ ಆಯ್ದ ಕೃಷಿ ಕುಟುಂಬದ ತೆಂಗು ಹಾಗೂ ಅಡಕೆ ತೋಟಗಳಿಗೆ ಭೇಟಿಕೊಟ್ಟು ಪರಿಶೀಲನೆಯನ್ನ ಮಾಡಿ ಕೆಲವು ತೋಟಗಳಿಗೆ ಪ್ರಾಯೋಗಿಕವಾಗಿ ಔಷಧಿ ಸಿಂಪಡಿಸಿ ರೈತರಿಗೆ ಮಾಹಿತಿಯನ್ನ ನೀಡಿದ್ರು. ಈಗ ಔಷಧಿ ಸಿಂಪಡಿಸಲಾಗಿದ್ದು 1 ತಿಂಗಳಿನಲ್ಲಿ ಇದರ ಪರಿಣಾಮ ತಿಳಿಯುತ್ತದೆ ಮತ್ತು ಒಟ್ಟು 3 ತಿಂಗಳಿನಲ್ಲಿ ಇದರ ಸಂಪೂರ್ಣ ಫಲಿತಾಂಶ ಹೊರಬರಲಿದೆ ಎಂದು ವಿಜ್ಞಾನಿ ಡಾ ವಿಶ್ವಕುಮಾರ್ ಅವರು ಹೇಳಿದ್ದಾರೆ. ಮರ್ಕಂಜ ಗ್ರಾಮದ ಕಾಯರ ಎಂಬ ಊರಲ್ಲಿ ಇವತ್ತು ನಾವು ಹಮ್ಮಿಕೊಂಡಿರುವಂಥ ಒಂದು ಹಳದಿ ರೋಗದ ನಿರ್ಮೂಲನೆಗೆ ಪ್ರಪ್ರಥಮವಾಗಿ ಮಾಡಿರುವಂಥ ಒಂದು ಪ್ರಯೋಗ. ಈ ಪ್ರಯೋಗದಲ್ಲಿ ನಾವು ಸ್ವಲ್ಪ ಗಿಡಗಳನ್ನೆಲ್ಲ ಆರಿಸ್ಕೊಂಡು ಅದಕ್ಕೆ ಬೇಕಾಗುವಂಥದ್ದು ಏನು ಟ್ರೀಟ್ಮೆಂಟಿಗೆ ಬೇಕಾಗುವಂಥ ನಮ್ಮ ಒಂದು ಫಾರ್ಮುಲಾವನ್ನು ಹಾಕಿದ್ದೇವೆ. ಅದರ ಪ್ರಕಾರ ಇದನ್ನು ಬೇರೆ ಕಡೆ ನಾವು ಮುಂದುವರಿಸ್ತೇವೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ಈ ಹಳದಿ ರೋಗವು ಬರೀ ಅಡಿಕೆ ಅಲ್ಲ ತೆಂಗಿನ ಮರಕ್ಕೂ ಬಾರದ ಹಾಗೆ ಮುಂದಿನ ದಿನಗಳಲ್ಲಿ ಅದನ್ನು ತಡೆಗಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ಇದು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಹರಡುತ್ತೆ ಅಂತಾರೆ. ಅಂದರೆ ಅದಕ್ಕೆ ಸರಿಯಾದ ಕಾರಣ ಇನ್ನೂ ನಮ್ಮ ಕಡೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಏನೋ ಈಗ ಒಂದು ರೋಗ ಬರದಾಗೆ ತಡೆಯುವಂಥ ರೋಗ ನಿರೋಧಕ ಶಕ್ತಿ ತರಿಸಿ ಅದಕ್ಕೆ ರೋಗ ಬರದಾಗೆ ತಡೆಯುವಂಥ ಒಂದು ಪ್ರಯತ್ನ ಇದು. ಅಡಿಕೆಯಿಂದ ತೆಂಗಿಗೆ ಬರಬಾರ್ದು ಅಂತೇನಿಲ್ಲ, ಅಂದರೆ ಅದು ಏನೋ ಬೇರೆ ಥರ ಈಗ ಬರ್ತಾ ಇದೆ ರೋಗ. ಅದು ಇದೇನಂತ ಇನ್ನೂ ಗೊತ್ತಾಗಿಲ್ಲ. ಹಳದಿ ರೋಗ ಅಥವಾ ಏನು ಅಂತ ಅದು ಬೆಂಕಿ ರೋಗ ಥರ ಇದೆ. ಸೊ ಆದರೆ ಇದು ಮುಂದುವರಿದ ದಿನಗಳಲ್ಲಿ ರೂಪಾಂತರಗೊಂಡು ಬರುವಂತಹ ಚಾನ್ಸಸ್ ಇರ್ಬೋದು ಅಂತ ಅದಕ್ಕೊಂದು ನಾವು ತಡೆಗಟ್ಟುವ ಪ್ರಯತ್ನವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಟ್ಲದಲ್ಲಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ಉತ್ಪಾದಕರ ಕಂಪನಿ ಕೇಂದ್ರ ಕಚೇರಿಯನ್ನ ಹೊಂದಿದ್ದು ತೆಂಗು ಬೆಳೆಗಾರರ ಕಷ್ಟಗಳಿಗೆ ನಿರಂತರವಾಗಿ ಸ್ಪಂದಿಸಲಿದೆ. ಹಳದಿ ರೋಗ ಮುಂದಿನ ದಿನಗಳಲ್ಲಿ ತೆಂಗಿನ ಮರಗಳಿಗೆ ಪರಿವರ್ತನೆಯಾಗುವ ಸಾಧ್ಯತೆಗಳಿದ್ದು ಈ ಬಗ್ಗೆ ಗಮನ ಹರಿಸಿ ಈ ಪ್ರಯೋಗವನ್ನ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಗು ರೈತ ಉತ್ಪಾದಕರ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಪ್ರಸಾದ್ ಶೆಟ್ಟಿ ಕೊಲ್ಯ ಹೇಳಿದ್ದಾರೆ. ಈಗಾಗಲೇ ಸುಳ್ಯ ತಾಲೂಕಿನಲ್ಲಿ ಎಲ್ಲ ಹಳದಿ ರೋಗ ಬಾಧೆ ತುಂಬ ಜಾಸ್ತಿ ಆಗಿದೆ. ಅದು ಇನ್ನು ಬೇರೆ ಜಿಲ್ಲೆ ನಮ್ಮ ಸಂಸ್ಥೆಯು 8 ತಾಲೂಕುಗಳನ್ನು ಹೊಂದಿದೆ. ಇದನ್ನು ಉಳಿದ ತಾಲೂಕುಗಳಿಗೆ ಅದನ್ನು ವ್ಯಾಪ್ತಿಯು ಹರಡಬಾರ್ದು ಅಂತೇಳಿ ಮತ್ತು ಇನ್ನು ಅಡಿಕೆಯಿಂದ ಅದು ತೆಂಗಿನ ತೋಟಕ್ಕೆ ಹರಡಬಾರ್ದಂತ ನಾವು ಅದನ್ನು ಈಗಾಗಲೇ ಅದನ್ನು ಒಂದು ರೀತಿಯ ಸಂಶೋಧನೆ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ನಮ್ಮ ಸಂಸ್ಥೆಯ ಒಬ್ಬರು ಸೈಂಟಿಸ್ಟ್ ವಿಜ್ಞಾನಿ ಒಬ್ಬರು ಮೈಸೂರಿನಿಂದ ಡಾ ವಿಶ್ವಕುಮಾರ್ ಅಂತ ಅವರು ಸುಳ್ಯ ತಾಲೂಕಿಗೆ ಬಂದಿದ್ದಾರೆ. ಅವರ ಮುಖಾಂತರ ವಿಟ್ಲ ಹಾಗೂ ಸುಳ್ಯ ತಾಲೂಕು ಕೆಲವು ಗ್ರಾಮಗಳಲ್ಲಿ ಇವತ್ತಿನ ದಿನ ಸುಳ್ಯ ಗ್ರಾಮದ 3 ದೊಡ್ಡ ತೋಟಗಳಲ್ಲಿ ನಾವು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಅದು ತುಂಬ ಒಂದು ರಿಸಲ್ಟ್ ಕೊಡ್ತಾ ಇದೆ ಅಂತ ನಾವು ಒಂದು ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ಈಗ ಒಂದು ಥರದ ಸಂಶೋಧನೆ ಆಗ್ತಾನೆ ಇದೆ. ಒಟ್ಟೊಟ್ಟಿಗೆ ಸರ್ಕಾರ ಮಾಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಒಂದು ಕಡೆಯಿಂದ. ಸುಳ್ಯ ತಾಲೂಕಿನ ಹಲವೆಡೆ ಹಳದಿ ರೋಗದಿಂದ ಈ ಭಾಗದ ಹಲವು ರೈತರು ಭಾರಿ ನಷ್ಟ ಅನುಭವಿಸುತ್ತಿದ್ದು ಇದೀಗ ತೆಂಗು ಉತ್ಪಾದಕರ ತಂಡ ಭೇಟಿ ನೀಡಿದ್ದರಿಂದ ಭವಿಷ್ಯದ ಬಗ್ಗೆ ಉತ್ತಮ ಭರವಸೆ ಮೂಡಿದೆ ಎಂದು ಅಡಿಕೆ ಕೃಷಿ ರೈತರು ಹೇಳಿದ್ದಾರೆ. ಸುಳ್ಯ ತಾಲೂಕು ಮರ್ಕಂಜ ಗ್ರಾಮದಲ್ಲಿ ಸಾಮಾನ್ಯ ಒಂದು 80% ತೋಟವು ಕೂಡ ಈಗ ಹಳದಿ ರೋಗ ಬಾಧಿತವಾಗಿದೆ. ನಮ್ಮ ತೋಟದಲ್ಲಂತೂ 90% ಹಳದಿ ರೋಗದ ಎಲ್ಲ ಮರಗಳು ಸಾಯ್ತಾ ಉಂಟು. ತೆಂಗಿಗೆ ಇನ್ನು ಅದು ತೆಂಗಿಗೆ ಹರಡಬಾರ್ದೆನ್ನುವ ಉದ್ದೇಶದಿಂದ ಈಗ ಇವರು ಬಂದು ಅದಕ್ಕೆ ಮದ್ದು ಬುಡಕ್ಕೆ ಹಾಕಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು 3 ತಿಂಗಳಲ್ಲಿ ಫಲಿತಾಂಶ ಗೊತ್ತಾಗ್ಬೋದು ಅಂತ ಹೇಳಿದರು. ಇನ್ನು 3 ತಿಂಗಳ ನಂತರ ವಾಪಸ್ಸು ಬಂದು ಕಡಿಮೆ ಆಗ್ಬೋದು ಅನ್ನೋ ಈ ಮದ್ದು ಪ್ರಯೋಜನಕಾರಿ ಆಗ್ಬೋದು ಅಂತ ಭರವಸೆ ಕೊಟ್ಟಿದ್ದಾರೆ.
ಸುಳ್ಯದ ವಿವಿಧ ತೋಟಗಳಿಗೆ ಭೇಟಿ ನೀಡಿದ ತಂಡ ಪ್ರಯೋಗವಾಗಿ ಔಷಧಿ ಸಿಂಪಡಿಸಿದೆ. ಈ ಹಿಂದೆ ಹಲವು ಸಂಶೋಧಕರು ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಗು ರೈತ ಉತ್ಪಾದಕರ ತಂಡ ಭೇಟಿ ನೀಡಿ ಶಾಶ್ವತ ಪರಿಹಾರಕ್ಕೆ ಹೆಜ್ಜೆ ಇಟ್ಟಿದ್ದು, ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಸಾಧಿಸುತ್ತದೆ ಎಂದು ಕಾದು ನೋಡಬೇಕಿದೆ. ನಾವು ಒಂದು ಸ್ವಲ್ಪ ಅಡಿಕೆ ಗಿಡವನ್ನು ಮಾಡಿದ್ದೇವೆ. ಒಂದು 3 ಎಕರೆ ಜಾಗದಷ್ಟು ಹಳೆ ತೋಟವನ್ನು ಕಡಿದು ತೆಂಗು ಅದರಲ್ಲೇ ಬಿಟ್ಟು ಅಡಿಕೆ ಮರಗಳನ್ನೆಲ್ಲ ಕಡಿದು ಸ್ವಲ್ಪ ಒಂದು 800 ಅಡಿಕೆ ಗಿಡವನ್ನು ಹಾಕಿದ್ದೇವೆ. ಹಾಕಿ ಹಳದಿ ರೋಗದಿಂದ ಇನ್ನು ತೆಂಗುಗೆ ಕೂಡ ಕ್ರಮಿಸಬಾರ್ದು ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕ ಕಂಪನಿಯವರು ಸಂಶೋಧನೆಗೆ ಅಂತ ಬಂದಿದ್ದರು. ಅವರು ಸಂಶೋಧನೆಯನ್ನು ಮಾಡಿ ನಮಗೆ ಕೆಲವು ಮಾಹಿತಿಗಳನ್ನು ಕೊಟ್ಟು ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಕುಸುಮರಾಜ್ ಮತ್ತು ಸಂಸ್ಥೆಯ ಸಿಇಒ, ಜಿಲ್ಲೆಯ ನೋಡಲ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಸುತ್ತಮುತ್ತಲಿನ ಕೃಷಿಕರು ಹಾಜರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.